ಟಾಪ್ 3 ಸಿನಿ ಸುದ್ದಿಗಳು. 1. ದ್ವಿಭಾಷಾ ನಿರ್ದೇಶಕನ ಕಲಿಪುರುಷೆ. ರಾಷ್ಟ್ರ ಪ್ರಶಸ್ತಿ ವಿಜೇತ ಚೇತನ್ ಮುಂಡಾಡಿ ಇದೀಗ ಮತ್ತೊಂದು ಚಿತ್ರಕ್ಕೆ ಕೈ ಹಾಕಿದ್ದಾರೆ. ನವೆಂಬರ್ 6 ಶುಕ್ರವಾರ ಸಂಜೆ 5 ಗಂಟೆಗೆ ಚಿತ್ರದ ಟೈಟಲ್ ರಿವೀಲ್ ಆಗಿದ್ದು, ಟೈಟಲ್ ಅನ್ನು ಪೃಥ್ವಿ ಎಂಬರ್ ರಿಲೀಸ್ ಮಾಡಿದ್ದಾರೆ. ಕಲಿಪುರುಷೆ ಎನ್ನೋ ಟೈಟಲ್ನ ಈ ಚಿತ್ರಕ್ಕೆ ಚೇತನ್ ಮುಂಡಾಡಿ ಚಿತ್ರಕಥೆಯ ಜೊತೆಗೆ ನಿರ್ದೇಶನ ಮಾಡಲಿದ್ದಾರೆ. ಇನ್ನು ಚಿತ್ರದಲ್ಲಿ ಯಾರೆಲ್ಲ ಕಲಾವಿದರು ಇದ್ದಾರೆ, ಚಿತ್ರದ ಕತೆ ಏನು ಅನ್ನೋದಕ್ಕೆ ಸದ್ಯಕ್ಕೆ ಉತ್ತರವಿಲ್ಲ. 2. ಕರಾವಳಿಯಲ್ಲಿದೆ ಡಿ ಬಾಸ್ನ ಬಸ್. ಈ ಬಸ್ ಅನ್ನೊಮ್ಮೆ ಸರಿಯಾಗಿ ನೋಡಿ, ಎಷ್ಟೊಂದು ಸುಂದರವಾಗಿದೆಯಲ್ವೇ. ಡಿ ಬಾಸ್ ಅನ್ನೋ ಹೆಸರಿನ ಈ ಬಸ್ನಲ್ಲಿ ಎಲ್ಲೆಲ್ಲೂ ದರ್ಶನ್ಮಯ. ಒಳಗಡೆ ಕೂಡ ಪ್ರತಿ ಸೀಟ್ನಲ್ಲೂ ದರ್ಶನ್ ಅವರ ಫೋಟೋದ ಜೊತೆಗೆ ಡಿ ಬಾಸ್ ಅನ್ನೋ ಹೆಸರನ್ನು ಕೂಡ ಹಾಕಲಾಗಿದೆ. KA 20C 2076 ಸಂಖ್ಯೆಯ ಈ ಬಸ್ ಉಡುಪಿಯ ರಿಜಿಸ್ಟ್ರೇಷನ್ ಅನ್ನು ಹೊಂದಿದ್ದು, ಮೇಲ್ನೋಟಕ್ಕೆ ಇದು ಕರಾವಳಿಯ ಬಸ್ನಂತೆ ಕಾಣುತ್ತೆ. 3. ಗಿರಿಗಿಟ್ ತಿರುಗಾಟ ಬಲುಜೋರು. ಕೋಸ್ಟಲ್ ವುಡ್ನಲ್ಲಿ ಹೊಸ ಇತಿಹಾಸ ಬರೆದು ಧೂಳೆಬ್ಬಿಸಿದ ಚಿತ್ರ ಅಂದ್ರೆ ಅದು ರೂಪೇಶ್ ಶೆಟ್ಟರ ಗಿರಿಗಿಟ್. 200 ದಿನವನ್ನು ಪೂರೈಸಿ ಯಶಸ್ವಿ ಪ್ರದರ್ಶನ ನಡೀತಾ ಇತ್ತು. ಹೀಗಿರುವಾಗ ಕರೋನಾ ಲಾಕ್ಡೌನ್ನಿಂದಾಗಿ ಚಿತ್ರಮಂದಿರಗಳಿಗೆ ಬೀಗ ಬಿತ್ತು. ಹೀಗಾಗಿ ಗಿರಿಗಿಟ್ ಪ್ರದರ್ಶನಕ್ಕೆ ಬ್ರೇಕ್ ಹಾಕಲಾಗಿತ್ತು. ಇದೀಗ ಚಿತ್ರಮಂದಿರಗಳು ರಿಓಪನ್ ಆಗಿದೆ. ಹೀಗಾಗಿ ಅಕ್ಟೋಬರ್ 30ರಿಂದ ಗಿರಿಗಿಟ್ ಪ್ರದರ್ಶನ ನಡೀತಾ ಇದೆ. ಮಂಗಳೂರಿನ ಭಾರತ್ ಸಿನಿಮಾ ಮತ್ತು ಸಿನಿಪೋಲಿಸ್ನಲ್ಲಿ 2ನೇ ವಾರವೂ ಭರ್ಜರಿ ಪ್ರದರ್ಶನ ಕಾಣ್ತಿದೆ. 200 ದಿನಗಳ ಬಳಿಕ ರಿಲೀಸ್ ಆದ್ರೂ ಪ್ರೇಕ್ಷಕರು ಮಾತ್ರ ಗಿರಿಗಿಟ್ಗೆ ಜೈ ಅಂತಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.